ಕ್ಯಾಥೋಲಿಕ್ ಸಭಾ ಮಂಗಳೂರು ಪ್ರದೇಶ ಮೊಗರ್ನಾಡು ವಲಯದ ವತಿಯಿಂದ ಮೊಗರ್ನಾಡು ವ್ಯಾಪ್ತಿಗೆ ಬರುವ 8 ಚರ್ಚ್ಗಳ ಪೈಕಿ 6 ಚರ್ಚ್ಗಳ ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ವಿಜೇತರಾದ ಕ್ರೈಸ್ತ ಧರ್ಮದ ಸದಸ್ಯರುಗಳಿಗೆ ಸನ್ಮಾನ ಕಾರ್ಯಕ್ರಮ ವಿಟ್ಲದ ಸೈಂಟ್ ರೀಟಾ ಸಭಾಭವನದಲ್ಲಿ ನಡೆಯಿತು. ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಮೊಗರ್ನಾಡು ವಲಯದ ಪ್ರಧಾನ ಧರ್ಮಗುರು ಡಾ ಮಾರ್ಕ್ ಕ್ಯಾಸ್ಟಲಿನೋ ವಿಜೇತರನ್ನ ಸನ್ಮಾನಿಸಿ ಮಾತನಾಡಿ, ನಮ್ಮ ಸಮುದಾಯದ ವ್ಯಕ್ತಿಗಳು ರಾಜಕೀಯ ಹಾಗೂ ಸಾಮಾಜಿಕವಾಗಿ ಬಲಿಷ್ಠಗೊಳ್ಳಬೇಕು ಅಂತ ಹೇಳಿದರು. सन्मान सदान एक गुलाब असला पण आमकां सगळ्यांक हांगा गुलाब दिला. त्या गुलाबाच्या सकयल कांटे आसात. त्या कांट्याक पुरो प्लास्टीक बरें रेवडावन केला. आमकां कांटे लोकांना जमना. पूण राजकीयान तशें कोणी गुलाब दितना फुलां भरा घालून दिनात ते झाडाक. थोडे वेळ दिनात बेनाकात. गुलाब जातना कांटे लागतात. राजकीयान तशें एक संग उडास तरी सबार हेर राजकीय मनुष्य तांणी शिकाचे आमच्या जिवितांत. हांव काय प्रमुख ಭಾಷಣ ಗಾದ್ನೆ ಮನೆ ಎಂಪಿನವರನ್ನ ದೇವಗಡ ಅಂತ ರಾಜಕೀಯದಲ್ಲಿ ಯಾರೂ ಶತ್ರು ಅಲ್ಲ, ಯಾರು ಮಿತ್ರರು ಇಲ್ಲ. ಪಚ್ಚ ತಳಂಗ ಕೊನಿ ವೈರಿನ ಕೊನಿ इश्ट ना राज्याच्यान. पूण आमकां कातोलीक सभेचे देह प्रकार हक्कडे आमचे इश्ट घेचे. ते खंयच्याय वेळार खंयच्याय संदर्भ रे कितेंय सोडणं घडल्यार आमचे मुद्दा संबंध पाड जावन नजो. ಮೊಗರ್ನಾಡು ವಲಯ ಕ್ಯಾಥೋಲಿಕ್ ಸಭಾದ ಅಧ್ಯಕ್ಷ ಲೂಯಿಸ್ ಮಸ್ಕರೇನಸ್ ವಿಟ್ಲ ಅಧ್ಯಕ್ಷತೆ ವಹಿಸಿದರು. ಕನ್ಯಾನ ಗ್ರಾಮ ಪಂಚಾಯತ್ನ ವೀಣಾ ಡಿಸೋಜ ಮತ್ತು ಅನಿತಾ ಲಿಲ್ಲಿ ಮೊಂತೆರೋ, ಅಳಿಕೆ ಗ್ರಾಮ ಪಂಚಾಯತ್ನ ಸೆಲ್ವಿನ್ ಡಿಸೋಜ, ಕೊಳ್ನಾಡು ಗ್ರಾಮ ಪಂಚಾಯತ್ನ ನತಾಲಿಯಾ ಕುಟಿನಾ ಮತ್ತು ಲವಿನಾ ಫೆರಾವೋ, ಮಾಣಿ ಗ್ರಾಮ ಪಂಚಾಯತ್ನ ಉಪಾಧ್ಯಕ್ಷೆ ಪ್ರೀತಿ ಡಿಕುನಾ ಪಿರೇರಾ ಮತ್ತು ಮೆಲ್ವಿನ್ ಕಿಶೋರ್ ಮಾರ್ಟಿಸ್, ವೀರಕಂಬ ಗ್ರಾಮ ಪಂಚಾಯತ್ನ ಉಪಾಧ್ಯಕ್ಷೆ ಶೀಲಾ ನಿರ್ಮಲಾ ವೇಗಸ್, ಮಂಚಿ ಕುಕ್ಕಾಜೆ ಗ್ರಾಮ ಪಂಚಾಯತ್ನ ವಿಲ್ಮಾ ಪಾಯಿಸ್, ಸಜಿಪ ಮೂಡಾ ಗ್ರಾಮ ಪಂಚಾಯತ್ನ ಪ್ರಮೀಳಾ ಡಿಕ್ರೂಸ್, ಸಜಿಪ ಮುನ್ನೂರು ಗ್ರಾಮ ಪಂಚಾಯತ್ನ ಅಧ್ಯಕ್ಷೆ ಪೌಸ್ಟಿನ್ ಡಿಸೋಜಾ ಹಾಗೂ ಬಂಟ್ವಾಳ ಪುರಸಭೆಯ ಉಪಾಧ್ಯಕ್ಷೆ ಜೆಸಿಂತಾ ಡಿಸೋಜಾ ಅವರನ್ನ ಸನ್ಮಾನಿಸಲಾಯಿತು. ಮುಖ್ಯ ಅತಿಥಿಗಳಾಗಿ ವಿಟ್ಲ ಚರ್ಚ್ ಧರ್ಮಗುರು ಫಾದರ್ ಐವನ್ ಮೈಕಲ್ ರೋಡ್ರಿಗಸ್, ದೇಲಂತಬೆಟ್ಟು ಇಗರ್ಜಿಯ ಧರ್ಮಗುರು ಫಾದರ್ ಸುನಿಲ್ ಪ್ರವೀಣ್ ಪಿಂಟೋ, ಮಂಗಳೂರು ಪ್ರದೇಶ ಕೇಂದ್ರೀಯ ಸಮಿತಿ ಕ್ಯಾಥೋಲಿಕ್ ಸಭಾದ ಅಧ್ಯಕ್ಷ ಸ್ಟೇನಿಲೋಬೋ, ಮೊಗರ್ನಾಡು ವಲಯ ಕ್ಯಾಥೋಲಿಕ್ ಸಭಾದ ಅಧ್ಯಕ್ಷ ಲೂಯಿಸ್ ಮಸ್ಕರೇನಸ್, ಮೊಗರ್ನಾಡು ವಲಯ ಪಾಲನಾ ಸಮಿತಿ ಕಾರ್ಯದರ್ಶಿ ಸಿರಿಲ್ ಪೆರಾವೋ, ವಿಟ್ಲ ಇಗರ್ಜಿಯ ಪಾಲನಾ ಸಮಿತಿ ಉಪಾಧ್ಯಕ್ಷ ಮನೋಹರ್ ಲ್ಯಾನ್ಸಿ ಡಿಸೋಜಾ, ವಿಟ್ಲ ಕ್ಯಾಥೋಲಿಕ್ ಸಭಾದ ಅಧ್ಯಕ್ಷ ಮೆಲ್ವಿನ್ ರೋಡ್ರಿಗಸ್ ಮತ್ತು ಮೊಗರ್ನಾಡು ವಲಯ ಕ್ಯಾಥೋಲಿಕ್ ಸಭಾದ ಕಾರ್ಯದರ್ಶಿ ಎಪಿ ಮೊಂತೆರೋ, ರಾಲ್ಫ್ ಡಿಸೋಜಾ ಪೆರುವಾಯಿ, ಜೇಸನ್ ಪಿಂಟೋ ಭಾಗವಹಿಸಿದ್ರು. ಮಹಮ್ಮದ್ ಅಲಿ, ವಿ4 ನ್ಯೂಸ್, ವಿಟ್ಲ.